ಬೆಳಕಿನ ಹಬ್ಬ ಎಂದೇ ಪ್ರಖ್ಯಾತಿ ಪಡೆದಿರುವ ಕುಂದಾಪುರದ ಕುಂದೇಶ್ವರ ದೀಪೋತ್ಸವವು ಬಹಳ ವಿಜೃಂಭಣೆಯಿಂದ ನಡೆಯಿತು. ಕುಂದಾಪುರ ಪೇಟೆಯೆಲ್ಲ ಮಧುವಣ ಗೀತೆಯಂತೆ ಶೃಂಗಾರಗೊಂಡು ನೋಡುಗರ ಕಣ್ಮನ ಸೆಳೆಯುತ್ತಿತ್ತು. ಕೋವಿಡ್ ಕಾರಣದಿಂದಾಗಿ 2 ವರ್ಷಗಳನ್ನ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ಹಾಗೂ ಮನೋರಂಜನಾ ಕಾರ್ಯಕ್ರಮಗಳನ್ನು ನೋಡಲಾಗದೆ ವಂಚಿತರಾಗಿದ್ದ ಕುಂದಾಪುರದ ಜನತೆಯು ಕುಂದೇಶ್ವರನ ದರ್ಶನ ಪಡೆದು ದೀಪೋತ್ಸವವನ್ನು ಕಂಡು ಸಂಭ್ರಮಿಸಿದ್ರು. ಕುಂದಾಪುರದ ಇತಿಹಾಸದಲ್ಲಿ ಈ ಕುಂದೇಶ್ವರ ದೇವಸ್ಥಾನದಿಂದ ಕುಂದಾಪುರ ಅಂತ ಹೆಸರು ಬಂದಿದೆ. ಹಿಂದೆ ಕುಂದವರ್ಮ ರಾಜ ವಸು ಚಕ್ರವರ್ತಿ ಕಾಲದಲ್ಲಿ ಈ ಕುಂದವರ್ಮ ರಾಜ ಎಂಬ ಇದ್ದೇನೆ ಅವನು ಕುಂದೇಶ್ವರನನ್ನು ಪ್ರತಿಷ್ಠೆ ಮಾಡಿ ಕುಂದಾಪುರ ಅಂತ ಆಗಿದೆ. ಹಾಗೆ ಕುಂದ ಅಂತ ಹೇಳಿದರೆ ಲಿಂಗದಲ್ಲಿರುವ ಲಿಂಗವು ಕುಂದಾಕಾರದಲ್ಲಿದೆ, ಕಂಬದಂತಿದೆ. ಅಂಥ ಕುಂದೇಶ್ವರನನ್ನು ನಾವು ಹಿಂದಿನಿಂದಲೂ ವಂಶ ಪಾರಂಪರ್ಯವಾಗಿ ಅರ್ಚನೆ ಮಾಡಿಕೊಂಡು ಬಂದಿದ್ದೇವೆ. ಹಾಗೆ ಕುಂದೇಶ್ವರ ದೇವಸ್ಥಾನದಲ್ಲಿ ದೀಪೋತ್ಸವ ಅಂತ ಹೇಳಿದರೆ ಜಾತ್ರೆ ಅಂತ ಹೇಳಿದರೆ ಇದು ಸಾಮಾನ್ಯ ಇದಲ್ಲ, ಲಕ್ಷ ದೀಪೋತ್ಸವ ಅಂತ. ಹಾಗೆ ಹಿಂದಿನಿಂದ ಬಹಳ ವಿಜೃಂಭಣೆಯಿಂದ ನಡೆದುಕೊಂಡು ಬಂದಿದೆ. ಕುಂದೇಶ್ವರ ದೇಗುಲದಲ್ಲಿ ಶುಕ್ರವಾರದಂದು ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳಾದ ಶತರುದ್ರಾಭಿಷೇಕ, ಮಹಾಪೂಜೆ, ಅನ್ನ ಸಂತರ್ಪಣೆ ಹಾಗೂ ರಾತ್ರಿ ರಂಗಪೂಜೋತ್ಸವ, ಕಟ್ಟೆಪೂಜೋತ್ಸವ ಹಾಗೂ ತೆಪ್ಪೋತ್ಸವ ಕಾರ್ಯಕ್ರಮಗಳು ಜರುಗಿತು. ಕುಂದಾಪುರ ಪೇಟೆಯೆಲ್ಲೆಡೆ ಸಂಭ್ರಮವೋ ಸಂಭ್ರಮ. ಎಲ್ಲಿ ನೋಡಿದ್ರೂ ತಮಗೆ ಬೇಕಾಗುವ ಸಾಮಗ್ರಿಗಳನ್ನು ತೆಗೆದುಕೊಳ್ಳುವ ಭರಾಟೆ ಒಂದು ಕಡೆಯಾದರೆ, ಇನ್ನೊಂದೆಡೆ ಮನೋರಂಜನಾ ಕಾರ್ಯಕ್ರಮಗಳಾದ ಸಂಗೀತ, ರಸಮಂಜರಿ, ಹಾಸ್ಯ ಪ್ರಧಾನ ನಾಟಕ ಮತ್ತು ಯಕ್ಷಗಾನ ಕಾರ್ಯಕ್ರಮಗಳು ಜನರಿಗೆ ಮುದ ನೀಡಿದವು. ಬಹುಶಃ ಊರೇ ಹಬ್ಬವಾಗಿ ಕೊಂಡಾಡ್ತಾರೆ. ನಮ್ಮ ಹಿರಿಯ ಸಾಹಿತಿಗಳು, ನಮ್ಮ ಗುರುಗಳು ಆದಂತಹ ಏಸನೆಬ್ಬರು ವರ್ಣಿಸ್ತಿದ್ದರು. ನಮ್ಮೂರೇ ಅಂದ, ನಮ್ಮೂರೇ ಚಂದ, ನಮ್ಮೂರ ಭಾಷೆಯೇ ಕರ್ಣಾನಂದ, ಕೋಟೇಶ್ವರದ ಕೊಡಿ ಹಬ್ಬ, ಕೋಡಿಯ ಗೆಂಡ, ಕುಂದೇಶ್ವರದ ದೀಪಕ್ಕೆ ಹೋದ ನನ್ನ ಗಂಡ ಅಂತ ಸರ್ವಾಂಗ ಸುಂದರವಾಗಿ ವರ್ಣಿಸಿದ್ದಾರೆ. ಅಂತಹ ಕುಂದಾಪುರದ ಜಾತ್ರೆ ಇಂದು ನಡೆಯುತ್ತಾ ಉಂಟು. ಯಾರು ಶ್ರದ್ಧೆಯಿಂದ, ನಿಷ್ಠೆಯಿಂದ, ಭಕ್ತಿಯಿಂದ ಆ ಜಾತ್ರೆಯಲ್ಲಿ ಭಾಗಿಯಾಗಿ ಭಗವಂತನ ಸೇವೆಯನ್ನು ಮಾಡಿ, ವಿಶೇಷವಾಗಿ ಭಗವಂತ ಹಲವಾರು ಸೇವೆಗಳನ್ನು ಅಲ್ಲಿ ಸಮರ್ಪಿಸಿಕೊಳ್ತಾನೆ. ಅದರಲ್ಲಿಯೂ ಸಹ ಈ ಅಭಿಷೇಕ ಪ್ರಿಯನಾದಂತಹ ಕುಂದೇಶ್ವರನು ರುದ್ರಾಭಿಷೇಕವನ್ನು ಕೊಟ್ಟದ್ದೇ ಆದರೆ ಅಂತಹ ಎಲ್ಲ ಸಮಸ್ತ ಗ್ರಾಚಾರ ಪೀಡೆ ಪರಿಹಾರ ಮಾಡ್ತಕ್ಕಂಥ ಯೋಗ್ಯತಾ ಸಂಪನ್ನ ಶಿವನಾಗಿದ್ದಾನೆ. ಈ ಜಾತ್ರೆಯಲ್ಲಿ ಉಪಸ್ಥಿತರಿದ್ದುಕೊಂಡು ದೇವರ ದರ್ಶನವನ್ನು ಮಾಡಿ ಯಾರು ಶ್ರದ್ಧೆಯಿಂದ, ನಿಷ್ಠೆಯಿಂದ, ಭಕ್ತಿಯಿಂದ ನಂಬಿಕೊಂಡು ಬರ್ತಾರೋ ಇಂಬು ನೀಡುವ ಶಂಭುಪ್ರಿಯನಾದಂತಹ ಆ ದೇವರ ಅನುಗ್ರಹ ಎಲ್ಲರಿಗೂ ಇರಲಿ ಅಂತ ಹೇಳ್ತಾ, ಈ ಜಾತ್ರೆಯಲ್ಲಿ ಅಥವಾ ಈ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಆಡಳಿತ ಮಂಡಳಿಯಲ್ಲಿ ಯುವ ಜನಾಂಗದರೆಲ್ಲ ಸೇರಿಕೊಂಡಿದ್ದಾರೆ. ಅವರೊಂದು ಬಹಳ ವಿಶೇಷವಾದಂಥ ಆಸಕ್ತಿಯಿಂದ ಭಜನಾ ಕಾರ್ಯಕ್ರಮ, ತೆಪ್ಪೋತ್ಸವ, ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡವರಾಗಿದ್ದಾರೆ. ಹಾಗಾಗಿ ಯಾರು ಶ್ರದ್ಧೆಯಿಂದ, ನಿಷ್ಠೆಯಿಂದ, ಭಕ್ತಿಯಿಂದ ಈ ಕ್ಷೇತ್ರ ದರ್ಶನ ಮಾಡಿ ದೇವರನ್ನು ಆರಾಧನೆ ಮಾಡ್ತಾರೆ ಅಂತ ಎಲ್ಲ ಭಕ್ತಾದಿಗಳಿಗೆ ಕಟ್ಟಿದಂಥ ಕರೆಯಲ್ಲಿ, ಬಿತ್ತಿದಂಥ ಬೆಳೆಯಲ್ಲಿ, ಮಾಡುವಂಥ ಉದ್ಯೋಗದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕೊಡಲಿ, ಜೀವನದಲ್ಲಿ ಬರ್ತಕ್ಕಂಥ ಅಷ್ಟ ಕಷ್ಟವನ್ನು ದೂರ ಬಿಡಲಿ, ಅಷ್ಟ ಸೌಭಾಗ್ಯನ ಅನುಗ್ರಹಿಸಿ ಕೊಡಲಿ, ಸರ್ವರಿಗೂ ಸನ್ಮಂಗಲವಾಗಲಿ ಅಂತ ಶುಭವನ್ನು ಹಾರೈಸ್ತೇನೆ.
ಕ್ಯಾಮರಾ ಪರ್ಸನ್ ಶರತ್ ಸಾಲ್ಯಾನ್ ಜೊತೆ ರವಿರಾಜ್ ವಿ4 ನ್ಯೂಸ್ ಕುಂದಾಪುರ.